ರಾಜಶೇಖರಾನಂದ ಸ್ವಾಮೀಜಿಯವರು ನನ್ನ ವೈಯಕ್ತಿಕ ಜೀವನದ ಬಗ್ಗೆ ಮಾತನಾಡಿದ್ದಾರೆ ಮತ್ತು ನಾನು ಹೋಗಿ ಆಗುವ ಕಾಲ ದೂರವಿಲ್ಲ ಎಂದಿದ್ದಾರೆ. ನಾನು ಸ್ವಾಮೀಜಿಯ ಬಾಯಿಂದ ಈ ರೀತಿಯ ಮಾತನ್ನ ನಿರೀಕ್ಷೆ ಮಾಡಿಲ್ಲ. ಸಮಾಜವನ್ನು ತಿದ್ದಿ ತನ್ನ ಮೌನ ಕ್ರಾಂತಿಯ ಮೂಲಕ ಸಮಾಜ ಕಟ್ಟುವ ಸ್ವಾಮೀಜಿಗಳ ಬಗ್ಗೆ ನನಗೆ ಅಪಾರ ಗೌರವವಿದೆ. ಆದರೆ ಇಂತಹ ಉದ್ರೇಕಕಾರಿ ಮತ್ತು ಸಮಾಜವನ್ನ ಎಬ್ಬಿಸಿ ಹಾಕುವ ಮಾತಿನಿಂದ ಯಾವುದೇ ಸಾಧನೆ ಮಾಡಲು ಆಗುವುದಿಲ್ಲ ಎಂಬುದನ್ನು ಸ್ವಾಮೀಜಿಯವರ ಗಮನಕ್ಕೆ ತರಲು ಬಯಸುತ್ತೇನೆ ಎಂದು ಮಾಜಿ ಎಂಎಲ್ಸಿ ಐವನ್ ಡಿಸೋಜ ಹೇಳಿದರು. ಅವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಸ್ವಾಮೀಜಿಯವರು ನಾನು ಮೂಲೆ ಗುಂಪು ಆಗಿದ್ದೇನೆ ಎಂದು ಹೇಳಿದಾಗ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಮುಖ್ಯಮಂತ್ರಿಯವರ ಸಂಸದೀಯ ಕಾರ್ಯದರ್ಶಿಯಾಗಿದ್ದ ಸಮಯದಲ್ಲಿ ಮಠದ ಅಭಿವೃದ್ಧಿಗೆ 1 ಕೋಟಿ ರೂಪಾಯಿ ಅನುದಾನವನ್ನು ದೊರಕಿಸಿಕೊಡುವಲ್ಲಿ ನನ್ನ ಪಾತ್ರವಿದೆ ಎಂಬುದನ್ನು ಸ್ವಾಮೀಜಿಯವರ ಗಮನಕ್ಕೆ ತರುತ್ತೇನೆ. ಪ್ರತಿ ಸಭೆ ಸಮಾರಂಭದಲ್ಲಿ ಸ್ವಾಮೀಜಿ ನನ್ನನ್ನು ಆಶೀರ್ವದಿಸಿ ಕೊಂಕಣಿ ಭಾಷೆಯಲ್ಲಿ ನನ್ನ ಹತ್ತಿರ ಮಾತನಾಡಿ ಅನ್ಯೋನ್ಯತೆಯಲ್ಲಿದ್ದ ಸ್ವಾಮೀಜಿಯವರು ಸಮಾಜವನ್ನ ತಿದ್ದುವ ಕೆಲಸ ಮಾಡಬೇಕೇ ಹೊರತು ಇಂತಹ ಹೇಳಿಕೆಯಿಂದ ಏನು ಸಾಧನೆ ಮಾಡಲಾಗದು ಎಂದು ಹೇಳಿದ್ರು. ಸ್ವಾಮೀಜಿಯವರು ಹೇಳಿದ್ದಾರೆ ಐ ಹೋಗಿ ಒನ್ ಆಗ್ತದೆ ಅಂತ. ಸ್ವಾಮೀಜಿಯವರು ನಾನು ಹಿಂದೂ ಸಮುದಾಯದವರು ಮದುವೆ ಆಗಿದ್ದೇನೆ ಅಂತ ಹೇಳಿದ್ದಾರೆ. ಹೌದು, ವಾಸ್ತವಿಕ ಕಾನೂನಿಗೆ ವಿರೋಧಿ ಇದೆಯಾ ಅಥವಾ ಇವತ್ತಿನ ನಮ್ಮ ಕಂಪ್ಲೇಂಟ್ ಹೋಗಿದೆ ಇದ್ರೆ ತಾವು ಮಾತಾಡೋದು ಸರಿ ಇದೆ. ನನ್ನಾಗಿ ಬೇರೆಯವರು ಯಾರು ಆಗಿಲ್ವಾ ಅದರ ಬಗ್ಗೆ ಕೂಡ ಅವರು ಆಲೋಚನೆ ಮಾಡ್ತಾರೆ. ನಾನು ಸ್ವಾಮೀಜಿಗಳ ಬಗ್ಗೆ ಹಗುರವಾಗಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ಯಾಕೆ ಸ್ವಾಮೀಜಿಗಳ ಬಗ್ಗೆ ನಮ್ಗೆ ಗೌರವ ಇದೆ. ಅವರು ಬಂದರೆ ನಾವು ಎದ್ದು ನಿಲ್ತೇವೆ, ಅವರ ಕಾಲಿಗೆ ಬೀಳ್ತೇವೆ, ಅವರ ಆಶೀರ್ವಾದ ತಗೊಳ್ತೇವೆ. ನಾನು ಸ್ವಾಮೀಜಿಯವರಿಗೆ ಸಲಹೆ ಮಾಡಲಿಕ್ಕೆ ಬಯಸ್ತೇನೆ. ರಾಜಕೀಯ ಮತ್ತು ಧರ್ಮವನ್ನು ಮಿಕ್ಸ್ ಮಾಡಲಿಕ್ಕೆ ಏನು ಅವರು ಹೆಸರೀಕರಣ ಮಾಡಲಿಕ್ಕೆ ಹೊರಟಿದ್ದಾರೆ, ಅದರ ಬಗ್ಗೆ ಅವರು ಹೋರಾಟ ಮಾಡಿ ನಮ್ದು ಬೆಂಬಲ ಇದೆ. ಹಾಗಾಗಿ ನನ್ನ ವಿನಂತಿ ಇದೆ, ಬಜರಂಗ ದಳದವರು ಹೇಳಿದ್ದಾರೆ ನೀವು ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು. ನಾನು ಹೇಳಿದ ಅವರ ಭಾಷಣದಲ್ಲಿ ಹೇಳಿದ ತುಣುಕುಗಳನ್ನ ನಾನು ಹೇಳಿದ್ದೇನೆ ಹೊರತು ಬೇರೆ ಯಾವುದೇ ದ್ವೇಷದಿಂದ ವೈಯಕ್ತಿಕ ದ್ವೇಷ ನಾನು ಹೇಳಿಲ್ಲ. ಅವರಿಗೆ ಅದರಲ್ಲಿ ಬೇಸರ ಆದರೆ ನಾನು ಕ್ಷಮೆ ಕೇಳಲಿಕ್ಕೆ ಸಿದ್ಧನಿದ್ದೆ, ಕ್ಷಮೆ ಕೇಳ್ತೇನೆ. ಆದರೆ ಅವಳು ಭಾಷಣ ಮಾಡಿದ್ಲಲ್ಲ, ಅವರು ಬಜರಂಗ ದಳವನ್ನು ರೌಡಿಸಂ ಮಾಡ್ತಾರೆ, ಗುಂಡಾಯಿಸಂ ಮಾಡ್ತಾರೆ ಅಂತ ಭಾಷಣ ಮಾಡಿದ್ರಲ್ಲ, ಅದರ ಬಗ್ಗೆ ಅವರು ಯಾಕೆ ಪ್ರತಿಭಟನೆ ಮಾಡಲಿಲ್ಲ ಅಂತ ಹೇಳಿ ತಮ್ಗೆ ಹೇಳಬೇಕಾಗುತ್ತೆ. ನಾವು ಮಾತಾಡಿದ್ದು ಅವ್ರಿಗೆ ನೋವಾಯಿತು. ಅವರು ಕುಂದಾಪುರದಿಂದ ಸುರತ್ಕಲ್ಗೆ ಬಂದು ರೌಡಿಸಂ ಮಾಡ್ತಾರೆ, ಗುಂಡಾಯಿಸಂ ಮಾಡ್ತಾರೆ ಅಂತ ಜನ ಹೇಳ್ತಾರೆ ಅಂತ ಹೇಳಿದ್ರಲ್ಲ, ಅವರ ಬಗ್ಗೆ ಅವರ ಪ್ರತಿಭಟನೆ ಅದವರಿಗೆ ಬೇಜಾರಾಗಲಿಲ್ಲ. ಹಾಗಾಗಿ ದ್ವಿಮುಖ ನೀತಿ ಇರಬಾರ್ದು ಅಂತ ಹೇಳುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.